NH4 ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ನಮೋ ರಜತ ಗುರುಜಿನವರ ನಮಸ್ಕಾರ. ಈ ಕಾರ್ಯಕ್ರಮವನ್ನು ಮಂತ್ರಗಳ ಮುಖಾಂತರ ಪ್ರಾರಂಭಿಸೋಣ. ಓಂ ನಮೋ ಶ್ರೀ ಸೂರ್ಯಾಯ ಸಹಸ್ರಪೂರ್ಣಾಯ ಇಷ್ಟಾರ್ಥ ಸಿದ್ಧಿಕರಾಯ ಮನೋವಂಚಿತ ಪೂರ್ವ ಪೂರ್ವ ವಿಜಯ ಜಯಪ್ರದ ಸಮಸ್ತ ದೋಷ ನಿವಾರಣಾಯ ಓಂ ಶ್ರೀ ಸೂರ್ಯ. ಈ ಇವತ್ತಿನ ದಿನದಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆ ಆಚರಣೆ ಮಾಡುತ್ತಾರೆ? ಸಂಕ್ರಾಂತಿ ಹಬ್ಬದಲ್ಲಿ ಉತ್ತರಾಯಣ, ದಕ್ಷಿಣಾಯನ ಮತ್ತು ಸಂಕ್ರಾಂತಿ ಹಬ್ಬಗಳಲ್ಲಿ ವಿಶೇಷವಾಗಿ ಈ ಸ್ನಾನದ ಮಹತ್ವವನ್ನು ಮತ್ತು ದಾನಗಳ ಮಹತ್ವವನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ಸಂಕ್ರಾಂತಿ ಅಂದ್ರೆ ಸಂಕ್ರಾಂತಿ ಅಂದ್ರೆ ಸ್ವಯಂ ಅಂದ್ರೆ ಅಂದ್ರೆ ನಮ್ಮ ಒಳಗಡೆ ಏನೋ ಒಂದು ಕ್ರಾಂತಿ ಮಾಡುವಂತ, ಒಳ್ಳೆಯ ಒಂದು ಶುಭ ಕ್ರಾಂತಿ ಮಾಡುವಂತ ವಿಚಾರ. ಮುಖ್ಯವಾಗಿ ಸಂಕ್ರಾಂತಿಯಲ್ಲಿ ಏನಂದ್ರೆ ಈ ಸೌರಮಾನ ಅಂದ್ರೆ ರವಿಯ ಒಂದು ಗ್ರಹ ಸಂಬಂಧಪಟ್ಟ ಹಾಗೆ ಈ ಒಂದು ಸಂಕ್ರಾಂತಿ ಹಬ್ಬವನ್ನು ನಾವು ಆಚರಿಸಬಹುದು. ರವಿ ಗ್ರಹ ನೋಡಿ ಒಂದು ವರ್ಷದಲ್ಲಿ 12 ತಿಂಗಳು ಇರುತ್ತೆ. 12 ತಿಂಗಳಲ್ಲಿ 12 ರಾಶಿಯಲ್ಲಿ ರವಿ ಯಾವಾಗ ಪ್ರವೇಶ ಮಾಡ್ತಾನೆ ಆ ಒಂದು ಸಂಧಿ ಕಾಲನ ನಾವು ಸಂಕ್ರಮಣ ಅಂತ ಕರಿತೀವಿ. ಅದರಲ್ಲಿ ಮುಖ್ಯವಾಗಿ ನೋಡಿ ಪೃಥ್ವಿಯ ಉತ್ತರ ಭಾಗಕ್ಕೆ ರವಿಯ ಒಂದು ಕಿರಣ ಬಿದ್ದಾಗ ಅದನ್ನ ಉತ್ತರಾಯಣ ಅಂತ ಕರಿತೀವಿ. ನೋಡಿ ಯಾವಾಗ ಉತ್ತರಾಯಣದಲ್ಲಿ ದಿನದ ಅವಧಿ ಏನಿದೆ ಅದು ಹೆಚ್ಚಾಗುತ್ತೆ, ಅದೇ ರಾತ್ರಿ ಅವಧಿ ಕಮ್ಮಿ ಆಗುತ್ತೆ. ಅದೇ ರೀತಿ ಪೃಥ್ವಿಯ ದಕ್ಷಿಣ ಭಾಗಕ್ಕೆ ರವಿಯ ಒಂದು ಕಿರಣಗಳು ಬೀಳೋದ್ರಿಂದ ಅದನ್ನ ದಕ್ಷಿಣಾಯನ ಪ್ರಾರಂಭವಾಗುತ್ತೆ ಅಂತ ನೋಡಿ. ಮುಖ್ಯವಾಗಿ ಆ ದಕ್ಷಿಣಾಯನದಲ್ಲಿ ರಾತ್ರಿ ಒಂದು ಅವಧಿ ಏನಿದೆ ಜಾಸ್ತಿ ಇರುತ್ತೆ. ನೋಡಿ ಬೆಳಗಾಗುವಂಥದ್ದು 7 ಗಂಟೆ ಬೆಳಗುವಂಥದ್ದು ಮತ್ತೆ ರಾತ್ರಿ ಕತ್ಲು ಬೇಗ ಆಗುವಂಥದ್ದು. ಸೊ ಅದಕ್ಕೋಸ್ಕರ ನಿಮಗೆ ಆ ರೀತಿ ಗೋಚರಿಸುವಂಥದ್ದು. ಮುಖ್ಯವಾಗಿ ಅಲ್ಲಿ ಉತ್ತರಾಯಣ ಕಾಲದಲ್ಲಿ ಸಂಕ್ರಮಣ ಅಂದ್ರೆ ವಿಶೇಷವಾಗಿ ಏನಂದ್ರೆ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಂದ್ರೆ ಈ ಉತ್ತರಾಯಣ ಕಾಲದಲ್ಲಿ ಇನ್ನೂ ಒಂದು ಶ್ರೇಷ್ಠವಾದ ಕಾಲ ಅಂತ ಪರಿಗಣಿಸ್ತೀವಿ. ವೇದಗಳ ಮುಖಾಂತರ ಮತ್ತೆ ಶಾಸ್ತ್ರಗಳಲ್ಲಿ ಏನೇನಂತಂದ್ರೆ ಆ ವೇದಗಳಲ್ಲಿ ಬ್ರಹ್ಮ ಭೂಮಿಯ ಸೃಷ್ಟಿ ಮಾಡಲು ಈ ಉತ್ತರಾಯಣ ಕಾಲದಲ್ಲಿ ಅಂತ ಇರುತ್ತೆ. ಹಾಗೂ ಭೀಷ್ಮ ಕೂಡ ಅವನ ದೇಹವನ್ನು ತ್ಯಾಗ ಮಾಡೋದು ಕೂಡ ಈ ಉತ್ತರಾಯಣ. ಜೊತೆಗೆ ನೋಡಿ ಶಿವ ಪಾರ್ವತಿಯರು ವಿವಾಹವಾದ ಕಾಲ ಕೂಡ ಈ ಒಂದು ಉತ್ತರಾಯಣ ಕಾಲದಲ್ಲಿ ಅಂತ ತಿಳಿಸುತ್ತದೆ. ಜೊತೆಗೆ ಗಂಗಾ ಮಾತೆ, ಶ್ರೀ ಗಂಗಾ ಮಾತೆ ಕೂಡ ಉತ್ತರಾಯಣ ಕಾಲದಲ್ಲಿ ಈ ಒಂದು ಭೂಮಿಗೆ ಬಂದಂತ ಒಂದು ಪದ್ಧತಿ ಕೂಡ ಬಂದಿದೆ. ಶ್ರೀ ವಿಷ್ಣು ವರಹನ ಅವತಾರವನ್ನು ಪುಣ್ಯಕಾಲದಲ್ಲಿ ಉತ್ತರಾಯಣ ಪುಣ್ಯಕಾಲದಲ್ಲಿ ತಾಳಿತು ಅಂತ ಕೂಡ ವೇದಗಳಲ್ಲಿ ತಿಳಿಸಿದೆ. ಜೊತೆಗೆ ನೋಡಿ ನಿಮಗೆ ರಾಮ ಕೂಡ ಅಷ್ಟೇ ರಾವಣನ ಕೊಂದು ಸೀತೆಯನ್ನು ಕರೆದು ತಂದ ಒಂದು ದಿನ ಅಂತ ಕೂಡ ಅಂದ್ರೆ ಉತ್ತರಾಯಣದಲ್ಲಿ ಅಂತ ಕೂಡ ನಾವು ಹೆಮ್ಮೆಯಿಂದ ಹೇಳ್ಬೋದು. ವೇದಗಳಲ್ಲಿ ಕೆಲವೊಂದು ಶಾಸ್ತ್ರಗಳನ್ನ ತಿಳಿಸಿದ್ರೆ ಅದೇ ರೀತಿ ನಡೀತಾ ಇರೋದು ಕೂಡ ಒಂದು ಉತ್ತರಾಯಣ ಕಾಲದಲ್ಲಿ ಅಂದ್ರೆ ಜನವರಿ 14 ಯಾವಾಗ ಸೂರ್ಯ ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಆ ಒಂದು ಕ್ಷಣದಿಂದ ಉತ್ತರಾಯಣದ ಪುಣ್ಯಕಾಲ ಪ್ರಾರಂಭವಾಗುವಂಥದ್ದು. ಅದೇ ರೀತಿ ಮಿಥುನ ಲಗ್ನದಿಂದ ರವಿಗ್ರಹನು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಿದ ನಂತರ ಇದು ಕರ್ಕಾಟಕ ಸಂಕ್ರಾಂತಿ ಅಂತ ಕೂಡ ಕರಿತೀವಿ. ಮುಖ್ಯವಾಗಿ ನೋಡಿ 12 ಸಂಕ್ರಮಣದಲ್ಲಿ ಈ 2 ಮಕರ ಸಂಕ್ರಾಂತಿ ಹಾಗೂ ಕರ್ಕಾಟಕ ಸಂಕ್ರಾಂತಿ 2 ಮಾತ್ರ ನಾವು ವಿಶೇಷವಾಗಿ ಆಚರಿಸ್ತೀವಿ. ಸೂರ್ಯ ಯಾವಾಗ ಮಕರ ರಾಶಿಯಿಂದ ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಆಗುತ್ತೆ ಸಮಯಕ್ಕೆ ಆ ಸಮಯದ ನಂತರನೇ ಪ್ರವೇಶ ಮಾಡಿದ ನಂತರನೇ ಹಬ್ಬ ಮಕರ ಸಂಕ್ರಾಂತಿ ಆಚರಣೆ ಮಾಡುತ್ತದೆ. ಸೂರ್ಯ ಮಕರ ರಾಶಿಗೆ 14ನೇ ತಾರೀಕು 1 ತಿಂಗಳು 2021 8 ಗಂಟೆ 15 ನಿಮಿಷಕ್ಕೆ ಪ್ರವೇಶವಾಗ್ತಾನೆ ಮಕರ ರಾಶಿಗೆ. ಅದೇ ರೀತಿ ಪುಣ್ಯಕಾಲ ಯಾವಾಗ ಅಂದ್ರೆ ಬೆಳಗ್ಗೆ 8:25ರಿಂದ ಸಾಯಂಕಾಲ 5:45 ತನಕ ಪುಣ್ಯಕಾಲ ಇರ್ತದೆ. ನೋಡಿ ಇದುವರೆಗೆ ವಿಶೇಷವಾಗಿ ಅನುಷ್ಠಾನ ಮಾಡುವಂಥದ್ದು, ಪೂಜೆಗಳು ಮಾಡುವಂಥದ್ದು, ದಾನ ಧರ್ಮ ತೀರ್ಥ ಕ್ಷೇತ್ರಗಳಲ್ಲಿ ಸ್ನಾನ ಮಾಡೋದಕ್ಕೆ ಒಂದು ಒಳ್ಳೆ ಮುಹೂರ್ತ ಅಂದ್ರೆ 8:25ರಿಂದ ನಿಮಗೆ 10-15 ತನಕ ನಿಮಗೆ ಒಂದು ಮಹಾಪುಣ್ಯಕಾಲ ಅಂತ ಕೂಡ ಕರೀಬಹುದು. ಪುಣ್ಯಕಾಲದಲ್ಲಿ ಏನಾಗುತ್ತೆ ಸಾಮಾನ್ಯವಾಗಿ ಒಂದು ವಾಡಿಕೆ ಏನಂದ್ರೆ ಸ್ವರ್ಗದ ಬಾಗಿಲು ತೆರೆದಿರುವಂಥದ್ದು. ನೋಡಿ ಎಲ್ಲರೂ ಅನ್ಕೊಂಡಿರ್ತಾರೆ ಉತ್ತರಾಯಣ ಶುಭ ಕಾಲಕ್ಕೆ ಮಾತ್ರ ಸೀಮಿತ ಅನ್ಕೊಂಡಿದ್ರು. ಜೊತೆಗೆ ಯಾರು ತೀರೋರು ಕೂಡ ಅವರು ನೇರವಾಗಿ ಸ್ವರ್ಗಕ್ಕೆ ಹೋಗುವಂತ ಒಂದು ವಾಡಿಕೆ ಅಂತ ಹೇಳಿಕೆ ಒಂದು ಇದೆ. ಈ ಉತ್ತರಾಯಣದಲ್ಲಿ ದೇವತೆಯರಿಗೆ ಉತ್ತರಾಯಣ ಹಗಲು ಅಂತ ಪರಿಗಣಿಸಿದೆ. ಅದು ದಕ್ಷಿಣಾಯನ ದೇವರುಗಳಿಗೆ ಒಂದು ಕತ್ತಲೆ ಅಂತ ಕೂಡ ವಾಡಿಕೆಯನ್ನು ಹೇಳುವಂಥದ್ದು. ಜೊತೆಗೆ ಮುಖ್ಯವಾಗಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಉತ್ತರಾಯಣದಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳಾಗಲಿ ಶುಭ ಮುಹೂರ್ತಗಳಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯ ಕಾರ್ಖಾನೆ ನೂತನ ವ್ಯಾಪಾರ ಮಳಿಗೆ ಮಾಡುವಂಥದ್ದು, ಗೃಹ ಖರೀದಿ, ಗೃಹ ವಾಹನ ಖರೀದಿ ಮತ್ತೆ ಜಾಗ ಖರೀದಿ ಮಾಡುವಂಥದ್ದು
ಪ್ರತಿಯೊಂದು ಏನಾಗುತ್ತೆ ಅಂದ್ರೆ ಈ ಒಂದು ಶುಭ ಮುಹೂರ್ತಗಳಲ್ಲಿ ಉತ್ತರಾಯಣದಲ್ಲಿ ಮಾಡೋದ್ರಿಂದ ನಿಮ್ಗೆ ಏಳಿಗೆ ಆಗುತ್ತೆ. ಅದರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ಒಳ್ಳೆ ಮುಹೂರ್ತ ಉತ್ತರಾಯಣದಲ್ಲಿ ಒಳ್ಳೆ ಮುಹೂರ್ತಗಳಲ್ಲಿ ನೀವು ಮಾಡುವಂತ ಕೆಲಸ ಕಾರ್ಯಗಳು, ಉಪನಯನ ಆಗಲಿ, ಗೃಹ ಖರೀದಿ, ಪ್ರತಿಯೊಂದು ವಾಹನ ಖರೀದಿ, ಪ್ರತಿಯೊಂದು ಮಾಡಿದ್ರೆ ಅದು ನಿಮ್ಮ ಜೀವನದಲ್ಲಿ ಒಂದು ಏಳಿಗೆ ಕೊಡುವಂಥದ್ದು, ಅಭಿವೃದ್ಧಿ ಕೊಡುವಂಥದ್ದು, ಆರ್ಥಿಕತೆಯಲ್ಲಿ ನಿಮಗೆ ಒಂದು ಲಾಭವಾಗುವಂಥದ್ದು, ಮನೆಯಲ್ಲಿ ಕುಟುಂಬದಲ್ಲಿ ಸಂತೋಷ ಸುಖ ಸಿಗುವುದರಲ್ಲಿ ಎರಡನೇ ಮಾತು. ನೋಡಿ, ಈ ಸಂಕ್ರಾಂತಿ ಹಬ್ಬ ಆಚರಣೆ ಬಗ್ಗೆ ಸ್ವಲ್ಪ ಮಕ್ಕಳಿಗೆ ತಿಳ್ಕೊಳ್ಳೋಣ. ನೋಡಿ, ಸಂಕ್ರಾಂತಿ ಹಬ್ಬ 3 ದಿನ ಮಾಡುವಂಥದ್ದು. ಒಂದು ಸಂಕ್ರಾಂತಿಯ ಮುಂಚಿನ ದಿನ ಅಥವಾ ಸಂಕ್ರಾಂತಿಯ ಮುಂಚೆ, ಮತ್ತೆ ಸಂಕ್ರಾಂತಿ ದಿನ, ಮತ್ತೆ ಸಂಕ್ರಾಂತಿ 2ನೇ ದಿನ, ಒಟ್ಟು 3 ದಿನ ಮಾಡುವಂಥದ್ದು. ಮೊದಲನೇ ಹಬ್ಬ ಭೋಗಿ ಪೊಂಗಲ್ ಅಂತ, ಮತ್ತೆ ಸೂರ್ಯ ಪೊಂಗಲ್, ಮತ್ತೆ ಪಶು ಪೊಂಗಲ್ ಅಂತ ಕೂಡ ಹೇಳ್ತಾರೆ. ಭೋಗಿ ಪೊಂಗಲ್ ಅಂದ್ರೆ ತಮ್ಮ ಕುಟುಂಬದಲ್ಲಿ ಅಥವಾ ನಿಮ್ಮ ಒಂದು ಮಿತ್ರರ ಜೊತೆ, ನೆರೆಯವರ ಜೊತೆ, ನಿಮ್ಮ ಆಪ್ತೇಷ್ಟರ ಜೊತೆ ನೀವು ಮನೆಯಲ್ಲಿ ಸಿಹಿ ಪೊಂಗಲ್ ಮಾಡುವಂಥದ್ದು, ಮತ್ತೆ ಬೇಯಿಸುವಂತ ತರಕಾರಿ ತಿನ್ನುವಂಥದ್ದು, ಕಬ್ಬು ತಿನ್ನುವಂಥದ್ದು, ಈ ಒಂದು ಪ್ರಕ್ರಿಯೆ ನಡೆಯುತ್ತೆ. ಅದು 2ನೇ ದಿವಸ ಅಂದ್ರೆ ಸಂಕ್ರಾಂತಿಯ ದಿನ ಮುಖ್ಯವಾಗಿ ಒಂದು ಒಳ್ಳೆ ಮುಹೂರ್ತದಲ್ಲಿ ಶುಚಿಭೂತರಾಗಿ, ಮತ್ತೆ ಮನೆ ದೇವರು, ಕುಲದೇವರನ್ನ ಪ್ರಾರ್ಥನೆ ಮಾಡುವಂಥದ್ದು, ಮತ್ತೆ ದೇವಸ್ಥಾನಕ್ಕೆ ಹೋಗುವಂಥದ್ದು, ನಿಮ್ಮ ಹೆಸರು ಮೇಲೆ ಅರ್ಚನೆ ಮಾಡಿಸುವಂಥದ್ದು ಮುಖ್ಯವಾಗಿರುತ್ತೆ. ಜೊತೆಗೆ ಹೆಂಗಸರು, ಸ್ತ್ರೀಯರು, ವಿವಾಹಿತರು, ಅವಿವಾಹಿತರು ಎಲ್ಲರೂ ಕೂಡ ಒಂದು ಒಳ್ಳೆ ಬಟ್ಟೆ, ಹೊಸ ಬಟ್ಟೆಯನ್ನು ಧರಿಸಿ ಎಳ್ಳು ಬೀಳುವಂಥದ್ದು, ಮತ್ತೆ ಕಬ್ಬು ಕೊಡುವಂಥದ್ದು, ಸಕ್ಕರೆ ಹಚ್ಚಿಕೊಡುವಂಥದ್ದು ವಾಡಿಕೆ ಆಗಿರುತ್ತೆ. 2ನೇ ದಿನ ಏನಾಗುತ್ತೆ ಅಂದ್ರೆ ಮುಖ್ಯವಾಗಿ ಸೂರ್ಯನ ಒಂದು ಪ್ರಾರ್ಥನೆ ಕೂಡ ಮಾಡುವಂಥದ್ದು, ಸೂರ್ಯ ದೇವರಿಗೆ. ಮುಖ್ಯವಾಗಿ ಸಂಕ್ರಾಂತಿಯಲ್ಲಿ ನಮ್ಮ ಹಬ್ಬಗಳು, ಹಿಂದೂ ಹಬ್ಬಗಳು ಸಾಮಾನ್ಯವಾಗಿ ಸೌರಮಾನದಲ್ಲಿ ಅಂದ್ರೆ ರವಿಯ ಒಂದು ಚಲನೆಯ ಮೇಲೆ ನಮ್ಮ ಹಬ್ಬಗಳು ಆಧಾರಿತವಾಗಿರುತ್ತವೆ. ಅದರಲ್ಲಿ ಮುಖ್ಯವಾಗಿ ಸಂಕ್ರಾಂತಿ ಹಬ್ಬದಲ್ಲಿ ಸೂರ್ಯನ ಒಂದು ಪ್ರಾರ್ಥನೆ ಮಾಡುವಂಥದ್ದು. ಅಂದ್ರೆ ಆಂಧ್ರ ಪ್ರದೇಶ ಆದ್ರೆ ಈಗ ರಾಮನ ಒಂದು ಪ್ರಾರ್ಥನೆ ಮಾಡ್ತಾರೆ. ಯಾಕಂದ್ರೆ ರಾಮ ಬಂದು ಸೂರ್ಯನ ವಂಶದವರು. ಆದ್ರಿಂದ ಸೂರ್ಯನ ಒಂದು ಪ್ರಾರ್ಥನೆ, ಸೂರ್ಯನ ಒಂದು ಮಂತ್ರ ಪಠನೆ, ಒಂದು ಪೂಜಾದಿಗಳನ್ನು ಮಾಡೋದ್ರಿಂದ ಅವರಿಗೆ ಭಕ್ಷ್ಯ ಭೋಜನ ನೀಡಿ, ಆ ದೇವರ ಪ್ರಾರ್ಥನೆ ಮಾಡಿ, ನೈವೇದ್ಯ ಮಾಡಿ, ಅದರಿಗೆ ನೀವು ಪ್ರಾರ್ಥನೆ ಮಾಡಿ, ನಂತರ ನೀವು ನಿಮ್ಮ ಮನೆಯಲ್ಲಿ ಎಲ್ಲರೂ ಒಟ್ಟಾಗಿ ಸಿಹಿ ಪೊಂಗಲ್ ಮಾಡುವಂಥದ್ದು, ಸಿಹಿ ಗೆಣಸು, ಅವರೆಕಾಯಿ, ಬೇಯಿಸುವಂತ ಅವರೆಕಾಯಿ, ಮತ್ತೆ ಎಳ್ಳು, ಬೆಲ್ಲ, ಮತ್ತೆ ಕಬ್ಬು ಪ್ರತಿಯೊಂದನ್ನು ಸೇವಿಸುವಂತ ಒಂದು ಪದ್ಧತಿ ಇದೆ. ಜೊತೆಗೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವಂತವ್ರಿಗೂ ನೀವು ಪರಸ್ಪರ ಹಂಚಿಕೊಳ್ಳೋದ್ರಿಂದ ಎಳ್ಳು ಮತ್ತೆ ಬೆಲ್ಲ ಮತ್ತೆ ಪ್ರತಿಯೊಂದಿನ ನೀವು ಹಂಚಿ ತಿನ್ನೋದ್ರಿಂದ ಒಂದು ಬಾಂಧವ್ಯ, ಒಂದು ಪ್ರೀತಿ ಬೆಳೆಯುತ್ತೆ ಅಂತ ಕೂಡ ಹೇಳ್ಬೋದು. ಪಶು ಪೊಂಗಲ್ 3ನೇ ದಿನ ಪಶು ಪೊಂಗಲ್ ಅಂದ್ರೆ ಸಂಕ್ರಾಂತಿಯ ಮಾರನೇ ದಿನ, ಅಂದ್ರೆ 3 ದಿನಗಳ 3ನೇ ದಿವಸ ಸಂಕ್ರಾಂತಿಗೆ 2ನೇ ದಿನ ಬರುತ್ತೆ. ಪಶು ಪೊಂಗಲ್ ಅಂದ್ರೆ ಇದು ಮುಖ್ಯವಾಗಿ ರೈತರಿಗೆ ಮಾಡುವಂತ ಹಬ್ಬ ಅಂತ ಹೇಳ್ಬೋದು. ನೋಡಿ, ಇದನ್ನ ಮುಖ್ಯವಾಗಿ ದಕ್ಷಿಣ ಭಾರತದ ರೈತರು ಹಳ್ಳಿಗಳಲ್ಲಿ ತುಂಬಾ ಹೆಚ್ಚು ಸಡಗರ ಸಂಭ್ರಮದಿಂದ ಈ ಒಂದು ಹಬ್ಬನ ಆಚರಣೆ ಮಾಡುವಂಥದ್ದು. ಅಂದ್ರೆ ಅವರಿಗೆ ಮನೆಯಲ್ಲಿರುವಂತಹ ಪಶುಗಳು, ಎತ್ತು, ಹಸು ಮತ್ತೆ ಕೋಣಗಳಿಗೆ ವರ್ಷಗಳಿಂದ ದುಡಿಸ್ಕೊಂಡಿರ್ತಾರೆ. ಅವತ್ತು ಆ ಒಂದು ಪಶುಗಳಿಗೆ ಅವರಿಂದ ಆ ಪಶುಗಳ ದಿನ ಅಂತಾನೆ ಕೂಡ ಹೇಳ್ಬೋದು. ಪಶುಗಳಿಗೆ ಚೆನ್ನಾಗಿ ಕ್ಲೀನ್ ಮಾಡಿ, ಶುಚಿ ಮಾಡಿ, ಬಣ್ಣದ ಒಂದು ಕಾಗದ ಅಥವಾ ಒಂದು ಬಟ್ಟೆಗಳಲ್ಲಿ ಹಸುಗೆ ಅಲಂಕಾರ ಮಾಡಿ, ಕುಂಕುಮ, ಅರಿಶಿನ ಅದನ್ನ ಒಂದು ಅಲಂಕರಿಸಿ, ಅವಕ್ಕೆ ಆ ಪಶುಗಳಿಗೆ ಬೇಕಾದ ತಿಂಡಿ ತಿನಿಸುಗಳು, ಭಕ್ಷ್ಯ ಭೋಜನವನ್ನು ಆ ಒಂದು ಪಶುಗಳಿಗೆ ತಿನ್ನಿಸಿ, ನಂತರ ಸಾಯಂಕಾಲದಲ್ಲಿ ಹಳ್ಳಿಗಳ ಕಡೆ ಒಂದು ಬೆಂಕಿ ಹಚ್ಚಿ ಆ ಒಂದು ಪಶುವಿನ ಒಂದು ಮಾಲೀಕ ಅಂದ್ರೆ ಹಸುವಿನ ಜೊತೆ ಮಾಲೀಕನ ಕೂಡ ಜಿಗಿಯುವಂಥದ್ದು, ಹಾರುವಂಥದ್ದು, ಬೆಂಕಿ ಮೇಲೆ ಸ್ಪರ್ಧೆಗಳು ನಡೆಸುವಂಥದ್ದು, ಮತ್ತೆ ಗೂಳಿಗೆ ಎಲ್ಲರ ಕಡೆ ಒಂದು ಚೀಲ ಹಣ ಇಟ್ಟು ಕಟ್ಟಿಬಿಟ್ಟು ಅದನ್ನ ಆ ಗೂಳನ್ನ ಯಾರು ತಡೀತಾರೆ ಅಥವಾ ಹಿಡಿತಾರೆ, ಬಗ್ಗಿಸ್ತಾರೆ ಅಂತವರಿಗೆ ಆ ಒಂದು ಬಹುಮಾನ ಕೊಡುವಂಥದ್ದು ಅಥವಾ ವಿಶೇಷವಾದ ಬಹುಮಾನ ಕೊಡುವಂಥದ್ದು. ದಕ್ಷಿಣ ಭಾರತದಲ್ಲಿ ಎಲ್ಲ ಒಂದು ಹಳ್ಳಿಗಳಿಂದ ಅವರಿಗೆ ಆದ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ಹಬ್ಬನ ಸ್ಪರ್ಧೆ ರೀತಿಯಲ್ಲಿ ಆಚರಿಸೋದು ಈ ಮಕರ ಸಂಕ್ರಾಂತಿ ವಿಶೇಷ. ಈ ಒಂದು ಉತ್ತರಾಯಣ ಸಂಕ್ರಾಂತಿ, ಮಕರ ಸಂಕ್ರಾಂತಿ ಹಬ್ಬದಲ್ಲಿ ವಿಶೇಷವಾಗಿ ಅದು ಉತ್ತರಾಯಣ ಪುಣ್ಯಕಾಲದಲ್ಲಿ ಮಾಡುವಂತ ದಾನ ಧರ್ಮಗಳು ನಿಮ್ಮಲ್ಲಿ ವರ್ಷ ಅದರ ಜನ್ಮಕ್ಕೂ ನಿಮಗೆ ಕಾಪಾಡುತ್ತೆ ಅಂತ ಈ ಒಂದು ಸೂರ್ಯ ದೇವರನ್ನು ನಿಮ್ಗೆ ಆಶೀರ್ವಾದ ಮಾಡ್ತಾನೆ ಅಂತ ಕೂಡ ಹೇಳ್ಬೋದು. ನೋಡಿ, ಶಾಸ್ತ್ರಗಳಲ್ಲಿ ಹೇಳುವ ಪ್ರಕಾರ ನೋಡಿ, ನೀವು ಈ ಒಂದು ಸಂಕ್ರಾಂತಿ ಹಬ್ಬಗಳಲ್ಲಿ ದಾನ ಬರೋದಕ್ಕೆ ಹೆಚ್ಚಿನ ಒಂದು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ಯಾಕಂದ್ರೆ ನೋಡಿ, ಏನ್ ದಾನ ಮಾಡಿದ್ರೆ ನಿಮ್ಗೆ ಏನ್ ಒಳ್ಳೇದಾಗುತ್ತೆ, ಯಾವ ಲಾಭ ಸಿಗುತ್ತೆ ಅದನ್ನು ತಿಳ್ಕೊಳ್ಳೋಣ. ನೋಡಿ, ಮುಖ್ಯವಾಗಿ ಎಳ್ಳು ದಾನ ಮಾಡಿದ್ರೆ, ನಾವು ಎಳ್ಳು ದಾನ ಮಾಡೋದ್ರಿಂದ ಶತ್ರುಕಾಟ ನಿವಾರಣೆ ಆಗುತ್ತೆ. ಅದೇ ಗೋದಾನ ಮಾಡೋದ್ರಿಂದ, ಹಸುವಿನ ದಾನ ಮಾಡೋದ್ರಿಂದ ಯಾರಿಗೆ ಸಂತಾನವಾಗಿಲ್ವೋ, ಯಾರಿಗೆ ಮಕ್ಕಳಿಗೂ ಅಂತವ್ರಿಗೆ ಮಕ್ಕಳಾಗುವಂಥದ್ದು, ವಂಶೋದ್ಧಾರಕ ಸಿಗುವಂಥದ್ದು. ಮತ್ತೆ ನಿಮ್ಗೆ ವಸ್ತ್ರದಾನ ಮಾಡೋದ್ರಿಂದ ಚರ್ಮ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ದೇಹದಲ್ಲಿ ಯಾವುದಾದ್ರೂ ಚರ್ಮ ರೋಗ ಇದ್ರೆ ವಸ್ತ್ರದಾನ ಮಾಡೋದ್ರಿಂದ ನಿಮಗೆ ಚರ್ಮ ರೋಗ ನಿವಾರಣೆ ಆಗಿದೆ.
ಜೊತೆಗೆ ಬಂಗಾರ ದಾನ ಮಾಡೋದ್ರಿಂದ ಈ ಜನ್ಮದಲ್ಲಿ ಮಾಡಿರುವಂತಹ ಪಾಪಗಳು ನೀವು ಪರಿಹಾರ ಆಗುತ್ತೆ ಅಂತ ಕೂಡ ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ. ನೋಡಿ, ಅನ್ನದಾನ ಮಾಡೋದು ನೋಡಿ, ಊರುಗಳಲ್ಲಿ ಪಟೇಲ ಪಾಂಡೆ ಗೂಡುಗಳು ಅವನು ಹಿರಿಯರು ಏನಿರ್ತಾರೆ ಅವರಲ್ಲಿ ಒಂದು ಅನ್ನದಾನ ಮಾಡಿಸೋದು, ಅಥವಾ ನಿಮ್ಮ ಒಂದು ಮನಸ್ಸಲ್ಲಿ ನಿಮ್ಮ ಒಂದು ಕುಟುಂಬದಲ್ಲಿ ಒಂದು ಅಷ್ಟು ಜನಕ್ಕೆ ಬಡವರು ಅಥವಾ ತುಂಬಾ ಹಿಂದುಳಿದ ವರ್ಗದವರಿಗೆ ಸ್ವಲ್ಪ ಅನ್ನ ದಾನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಅನ್ನದಾನ ಮಾಡೋದ್ರಿಂದ ಮನೆಯಲ್ಲಿ ಧನಧಾನ್ಯ ಸಮೃದ್ಧಿ ಅಥವಾ ವೃದ್ಧಿ ಆಗುತ್ತೆ ಅಂತ ಕೂಡ ಮಾಡುತ್ತೇನೆ. ಜೊತೆಗೆ ಕುಂಬಳಕಾಯಿ ದಾನ ಮಾಡೋದ್ರಿಂದ ನಿಮಗೆ ರೋಗ ನಿವಾರಣೆ ಆಗೋದು ಖಂಡಿತ. ಸೊ ನೋಡಿ, ಈ ದಾನಗಳ ಮಾಡೋದು ಮುಖ್ಯವಾಗಿ ದಾನಗಳಲ್ಲಿ ಏನಾಗುತ್ತೆ ಅಷ್ಟು ದಾನ ಮಾಡಿ. ಈ ದಾನ ಮಾಡೋದು ಏನಿದೆ ಅಂತ ಮುಖ್ಯ ಅಲ್ಲ, ನಿಮ್ಮಲ್ಲಿ ಏನಿದೆ ಅಷ್ಟೊಂದು 5 ಜನಕ್ಕೆ ಊಟ ಆಗುವಂಥದ್ದು, ಒಂದು ಚಿಕ್ಕ ಪುಟ್ಟ ಮನಸ್ಸಿಗೆ ಏನ್ ಬೇಕಾಗುವಂಥದ್ದು ನಿಮ್ ಕೈ ಆದಷ್ಟು ಮಾಡೋದು ಈ ಒಂದು ಹಬ್ಬದಲ್ಲಿ ಉತ್ತಮ ಅಂತ ಕೂಡ. ಕೊನೆಯದಾಗಿ ಹೇಳೋದು, ಇಲ್ಲಿ ತನಕ ಸಂಕ್ರಾಂತಿ ಬಗ್ಗೆ ಆಚರಣೆ ವಿಚಾರಣೆ ಯಾವ ರೀತಿ ಮಾಡುವಂಥದ್ದು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಎಲ್ಲ ತಿಳ್ಕೊಂಡ್ರಿ. ಮತ್ತೆ ನಿಮ್ಮಲ್ಲಿ ನಿಮ್ಗೆ ಏನಾದ್ರು ನಿಮ್ಮ ಬಗ್ಗೆ ಏನಾದ್ರು ಬೇರೆ ಏನಾದ್ರು ವಿಡಿಯೋಸ್ ಆಗ್ಬೇಕು ಅಥವಾ ಕಮೆಂಟ್ಸ್ ಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಮ್ಮ ವಿಡಿಯೋ ನಿಮ್ಗೆ ಹೇಳುವಂಥದ್ದು. ಮುಂದಿನ ದಿನಗಳಲ್ಲಿ ನಿಮ್ಗೆ ಯಾವುದೇ ತೊಂದರೆ ಇದ್ರು ದಯವಿಟ್ಟು ಮತ್ತೆ ಜಾತಕ ನೋಡಿಸುವಂತ ವಿಚಾರದಲ್ಲಿ ನಿಮ್ಗೆ ಪ್ರತ್ಯೇಕ ಜಾತಕ ನೋಡಿ, ನಿಮ್ ಜಾತಕದಲ್ಲಿ ಚೆನ್ನಾಗಿರುತ್ತೆ ರಾಜ್ಯಗಳು ಅಂತ ಹೇಳ್ತಾರೆ, ಆದ್ರೆ ನಿಮ್ಮ ಮಾತ್ರ ಆಗ್ತಾರಲ್ಲ, ಯಾಕಂದ್ರೆ ನಿಮ್ಮ ಜಾತಕದಲ್ಲಿ ತೊಂದರೆ ಇರುವಂತದ್ದು ಅದನ್ನ ಪರಿಶೀಲಿಸಿ. ಅದಕ್ಕಾಗಿ ಜಾತಕ ನೋಡುವಂತದ್ದಲ್ಲಿ ಯಂತ್ರ ಮಂತ್ರ ಯಾವುದೇ ತೊಂದರೆ ಆದ್ರೂ, ವ್ಯಾಪಾರ ಆಗ್ಲಿ ಕುಟುಂಬದ ವಿಚಾರದಲ್ಲಿ ಯಾವುದೇ ತರ ತೊಂದರೆ ಆದ್ರೂ ದಯವಿಟ್ಟು ನಮ್ಗೆ ಫೋನ್ ಮಾಡಿ. ಸ್ಕ್ರೀನ್ ಅಲ್ಲಿ ನಂಬರ್ ಇರುತ್ತೆ, ನಂಬರ್ ತಗೊಳ್ಳಿ. ಖಂಡಿತ ನಿಮ್ಗೆ ಒಂದು ಒಳ್ಳೆ ರೀತಿಯಲ್ಲಿ ನಿಮ್ಗೆ ಒಂದು ಜಾತಕ ಪರಿಶೀಲನೆ ಮಾಡಿ ಹೇಳುವಂತದ್ದು ಮಾಡೋಣ. ಜೊತೆಗೆ ನಿಮ್ ಕಮೆಂಟ್ಸ್ ಅಲ್ಲಿ ಕಳಿಸಿ. ದಯವಿಟ್ಟು ನಿಮ್ಗೆ ಏನಾದ್ರು ಒಳ್ಳೇದಾಗಿದ್ರೆ, ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ದಯವಿಟ್ಟು ಶೇರ್ ಮಾಡಿ. ಮತ್ತೆ ನಾವು ನಿಮ್ಮ ಭೇಟಿ ಬರುವ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿಯವರೆಗೂ ಸಮಸ್ತ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.